ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವೊಂದು ಪಾದಯಾತ್ರೆಗೆ ಹೋಗ್ತಿದ್ದೆ. ಪಾದಯಾತ್ರೆ ಅಂದರೆ ಇಲ್ಲಿಂದ ಒಂದು 70 ಕಿಲೋಮೀಟರ್ ದೂರ ಇದೆ. ಬೆಟ್ಟದ ಹಲಸೂರು ಅಂತೇಳಿ ಸೆಂಟ್ ಆಂಥೋನಿ ಚರ್ಚಿಗೆ. ಇಲ್ಲಿಗೆ ನಾವು ಬೆಳಗ್ಗೆ ಈಗ 11 ಗಂಟೆ ಸ್ಟಾರ್ಟ್ ಮಾಡಿದ್ದೇವೆ. ನಡ್ಕೊಂಡು ಹೋಗಬೇಕು. 70 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಎಲ್ಲಿ ಹೇಗೆಲ್ಲ ಹೋಗ್ತೇವೆ ಅಂತ ನೋಡೋಣ ಬನ್ನಿ. ಹೇಗೆ ಹೋಗ್ತೇನೆ, ನನ್ನ ಫಸ್ಟ್ ಟೈಮ್ ನಾನು ಹೋಗ್ತಿದ್ದೇನೆ. ಇಲ್ಲೆಲ್ಲ ಜಾಸ್ತಿ ತುಂಬ ಹರಕೆ ಹೊತ್ತವರೆಲ್ಲ ಹೋಗ್ತಿದ್ದಾರೆ. ನಾವು ಹೋಗುತ್ತಿರುವ ಆ ಜಾಗಕ್ಕೆ 300 ವರ್ಷಗಳ ಹಿಸ್ಟ್ರಿ ಇದೆ. ಅಲ್ಲಿ ಜನಗಳು ಹರಕೆ ಹೊತ್ತು ಈಡೇರಿಸುವ ಎಲ್ಲ ಆಸೆಗಳೆಲ್ಲ ಅಲ್ಲಿ ಈಡೇರಿದೆ. ಅದಕ್ಕಾಗಿ ತುಂಬ ಜನರು ಭಕ್ತಿಯಿಂದ ಪ್ರತಿ ವರ್ಷ ಅಲ್ಲಿ ಈ ಹಲಸೂರು ಹಬ್ಬಕ್ಕೆ ನಡ್ಕೊಂಡು ಹೋಗ್ತಾರೆ. ಇದು ಯಾವ ಏರಿಯಾ? ನಾವು ನಡ್ಕೊಂಡು ಬಂದಿರೋದು ಏರಿಯಾ ತಟಗುಪ್ಪೆಯಿಂದ ಸುಮಾರು 500ರಿಂದ 600 ಜನರು ನಡ್ಕೊಂಡು ಬರ್ತಿದ್ದಾರೆ. ಇನ್ನು ಕೆಲವರು ಮುಂದೆ ಹೋಗಿದ್ದಾರೆ, ಇನ್ನು ಕೆಲವರು ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ. ಎಲ್ಲ ಬರೀ ಒಂದು 30-40 ಜನ ಬರೀ ಅಲ್ಲಿಂದ ಒಬ್ಬೊಬ್ರು ಬರೋರು. ಜಾಲಿ ಜಾಲಿ. ಇದೆಲ್ಲ ರೇಷ್ಮೆ ಗಿಡ ಹಾಕಿದೆ. ಇಲ್ಲೆಲ್ಲ ರೇಷ್ಮೆ ಗಿಡ ಒಳ್ಳೆ ತುಂಬ ಹಳ್ಳಿ ವೈಬ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಫುಲ್ ಹಳ್ಳಿ ವೈಬ್ ಇದೆ. ಎಲ್ಲ ನೋಡಿ, ತೆಂಗಿನ ಮರ, ಅಲ್ಲಿದೆ ಹುಲ್ಲು. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ. ಅದು ಮುಚ್ಚಿಬಿಡೋರು ಭಯ, 5 ವರ್ಷ ಆಯ್ತು ಅದು ಮುಚ್ಚಿ. ಇದು ಯಾವ ಊರು? ಇದು ಈ ಊರ ಹೆಸರನ್ನ ಗೊತ್ತಿಲ್ಲ. ಭಟ್ಕಳಿಗೆ ಲಾಸ್ಟ್ ಊರ ಹೆಸರು ಅದು ಬಿಟ್ಟರೆ ಮರ್ಲವಾಡಿನೇ ನಮ್ಗೆ ಗೊತ್ತಿಲ್ಲ. ಬಾಳೆಹಣ್ಣು ಬಾಳೆಹಣ್ಣೆಲ್ಲ ಕೊಟ್ಟರು.
ಶರ್ಬತ್ ಸರ್ಬತ್ ಸರ್ಬತ್ ಐತೆ. ಪಾರ್ಟ್ 2 ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇಲ್ಲಿ ನಾವೀಗ ಬಂದಿದ್ದೇವೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ. ಇಲ್ಲಿ ಮಜ್ಜಿಗೆ ಎಲ್ಲ ಕೊಡ್ತಾರೆ. ಎಲ್ಲ ಹಳ್ಳಿ ಮನೆಗಳು ಎಲ್ಲ ಇರುವುದಿಲ್ಲಿ. ಇದರಲ್ಲಿ ನೀರು